ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಪ್ಯಾಂಟಮ್ ಸಿನಿಮಾದ ಬಗ್ಗೆ ಚಿತ್ರಪ್ರೇಮಿಗಳಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಆರಂಭದಿಂದಲೇ ಹೊಸ ನಿರೀಕ್ಷೆ ಹುಟ್ಟುಹಾಕಿದ್ದ ಈ ಚಿತ್ರದ ಟೈಟಲ್ ಅನ್ನು ಬದಲಾಯಿಸಲಾಗಿದೆ. ಹಾಗಾದ್ರೆ ಪ್ಯಾಂಟಮ್ ಸಿನಿಮಾದ ಟೈಟಲ್ ಬದಲಾಗಿದ್ದೇಕೆ ಅನ್ನೋ ಪ್ರಶ್ನೆ ಒಂದಿಷ್ಟು ಮಂದಿಯಲ್ಲಿ ಮೂಡಿರಬಹುದು. ಇವೆಲ್ಲದಕ್ಕೂ ನಿರ್ದೇಶಕ ಅನೂಪ್ ಭಂಡಾರಿ ತೆರೆ ಎಳೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡಿರುವ ಅನೂಪ್ ಭಂಡಾರಿ, ಕಿಚ್ಚ ಸುದೀಪ್ ಸಿನಿಮಾದ ಚಿತ್ರೀಕರಣ ಆರಂಭವಾದಾಗ ಅರ್ಧಮುಖದ ಫೋಟೋ ಹಾಕಿ ವಿಕ್ರಾಂತ್ ರೋಣ ಡ್ಯೂಟಿಗೆ ಹಾಜರು ಅಂತ ಹಾಕಿಕೊಂಡಿದ್ದಾರೆ. ಪ್ಯಾಂಟಮ್ ಟೈಟಲ್ಗಿಂತ ವಿಕ್ರಾಂತ್ ರೋಣ ಹೆಸರೇ ಹೆಚ್ಚು ಸದ್ದು ಮಾಡಿದೆ. ಹಾಗಾಗಿ ಸಿನಿಮಾ ಟೈಟಲ್ ಬದಲಾಯಿಸಲಾಗಿದೆ. ವಿಕ್ರಾಂತ್ ರೋಣ ಎಲ್ಲಿಂದಲೋ ತಂದಿರೋ ಶೀರ್ಷಿಕೆಯಲ್ಲ, ಇದು ಸಿನಿಮಾದ ನಿಮ್ಮ ಹೀರೋ ಹೆಸರು. ಹಾಗಾಗಿ ಅಭಿಮಾನಿಗಳ ಇಷ್ಟದಂತೆ ಪ್ಯಾಂಟಮ್ ಸಿನಿಮಾವನ್ನು ವಿಕ್ರಾಂತ್ ರೋಣನಾಗಿ ಪರಿಚಯಿಸಲಾಗ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ವಿಕ್ರಾಂತ್ ರೋಣನಾಗಿ ಜನವರಿ 31ರಂದು ಬುರ್ಜ್ ಖಲೀಫ್ ಮೇಲೆ ಕಿಚ್ಚ ಸುದೀಪ್ ಅಬ್ಬರಿಸಲಿದ್ದಾರೆ. ನಿರ್ದೇಶಕ ಅನೂಪ್ ಭಂಡಾರಿ ಜನವರಿ 31ರಂದು ಟೈಟಲ್ ಲೋಗೋ ಹಾಗೆ 3 ನಿಮಿಷದ ವಿಡಿಯೋವನ್ನು ಬುರ್ಜ್ ಖಲೀಫಾ ಮೇಲೆ ರಿವೀಲ್ ಮಾಡೋದಾಗಿ ತಿಳಿಸಿದ್ದಾರೆ. ಹೊಸ ಪ್ರಯತ್ನ, ಹೊಸ ಅನ್ವೇಷಣೆಯ ವಿಕ್ರಾಂತ್ ರೋಣ ಚಂದನವನದಲ್ಲಿ ಹೊಸ ಇತಿಹಾಸವನ್ನು ನಿರ್ಮಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.